ಸುಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ನಾಡುಡೋರ್ಮಿಲ ತ್ಯಾಗ ಬೊಕ್ಕ ಬಲಿದಾನದ ಮೂಲ ಸಂದೇಶ ಸಾರುನ ಬಕ್ರೀದ್ ಪರ್ವ ಕುಡ್ಲ ಬಾವುಟಗುಡ್ಡೆ ಈದ್ಗಡು ನಮಾಜ್ ಸಂದಾಯಿತ ಮಲ್ಪೆ ಜಾಮಿಯಾ ಪಳ್ಳಿಡು ಬಕ್ರೀದ್ ಸಂಭ್ರಮ ಬಿದ್ರಾ ಪುರಸಭೆ ಗ್ರಾಮ ಪಂಚಾಯತ್ ಸೇರ್ದು ಒಟ್ಟು ಅಜ್ಪಸಾರ ಕೊರೋನಾ ವ್ಯಾಕ್ಸಿನ್ ಕೊರ್ಪುನ ಕೆಲಸ ಆತಂಡು ಬಿದ್ರದ ಮೆಗಾ ವ್ಯಾಕ್ಸಿನೇಷನ್ ಶಿಬಿರ ಉದಿಪನ ಮಲ್ತದು ಉಮಾನಾಥ ಕೋಟ್ಯಾನ್ ಕುಡ್ಲದ ಪಾಕ ಕಡಿಟ್ಟು ಕಟ್ವಣ ಕಟ್ಟೊಂದುಪ್ಪನ ಜಾಗಿಡು ಗುರಿ ಗುಂಡಿಲೆಡು ಉಂಟುದುಪ್ಪನ ಗಲೀಜು ನೀರು ಸಾರ್ವಜನಿಕರಿಗೂ ಸಾಂಕ್ರಾಮಿಕ ಸೀಕು ಪರಡುನ ಪೋಡಿಗೆ ಸೆಕೆಂಡ್ ಪಿಯುಸಿಡು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿಗೂ 100% ಪಾಸ್ ಸಾಧನೆ ಬಾರಿ ಕಷ್ಟೋಡು ಕುಡ್ಲಡು ಕಲ್ತದು ಆಜುನುದೇಟ್ 597 ಮಾರ್ಕ್ ದೆತ್ತಿನ ಬಳ್ಳಾರಿ ವಿಜಯನಗರದ ವಿದ್ಯಾರ್ಥಿ ವಿಬಿ ಹರ್ಷವರ್ಧನ್. ವಾರ್ತೆದ ವಿವರ. ತ್ಯಾಗ ಬೊಕ್ಕ ಬಲಿದಾನದ ಮೂಲ ಸಂದೇಶ ಸಾರುನ ಪ್ರವಾದಿ ಇಬ್ರಾಹಿಮರ್ನ ಆದರ್ಶ ನೆಂಪು ಮಲ್ತೊನ್ನ ಬಕ್ರೀದ್ ಪರ್ಬನು ನಾಡದ ಮುಸಲ್ಮಾನರು ಸಂಭ್ರಮಡು ಆಚರಣೆ ಮಲ್ತಿರ. ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಕುಡ್ಲದ ಬಾವುಟಗುಡ್ಡೆ ಈದ್ಗಾಡು ಪ್ರಾರ್ಥನೆ ಸಂದಾಯಿತ ಮಲ್ತಿರ. ತ್ಯಾಗ ಬೊಕ್ಕ ಬಲಿದಾನದ ಗುರುತು ಆದಿಪ್ಪುನ ಬಕ್ರೀದ್ ಪರ್ಬನು ಬುಧಾರ ನಾಡು ಡೋರ್ಮಿಲ ಮುಸಲ್ಮಾನರು ಆಚರಣೆ ಮಲ್ತಿರ. ಈ ನಾಡನ್ನು ಶಾಂತಿದ ನಾಡಾದು ಮಲ್ಪು ಪನ್ಪುನ ಒಂಜಿ ಪ್ರಾರ್ಥನೆ ಕುರಾನ್ ಗ್ರಂಥುಡು ಇತ್ತದು ಅವಿನು ನಿಜ ಮಲ್ಪುನವು ಬಕ್ರೀದ್ ಪರ್ಬದ ಮೂಲ ಸಂದೇಶ ಅವೆತಂಚ ಕುಡ್ಲದ ಬಾವುಟಗುಡ್ಡೆದ ಈದ್ಗಾಡು ಪ್ರಾರ್ಥನೆ ಸಂದಾಯಿರೋ. ಹಜ್ ಯಾತ್ರೆದ ಸಂದೇಶನೇ ಬಕ್ರೀದ್ ಸಂದೇಶ ಆದುಂಡು. ಸರಕಾರ ಬೊಕ್ಕ ಜಿಲ್ಲಾಡಳಿತದ ಕೊರೋನಾ ಮಾರ್ಗಸೂಚಿದಂಚ ಮಾತಾ ಪಳ್ಳಿಲಿಡು ಸೇರುನ ಭಕ್ತಿರ್ನ ಸಾಮರ್ಥ್ಯಗೂ ಸರಿಯಾದ ಅರ್ಧದಾತು ಮೀರಂದಿನಂಚ ಹಂತ ಹಂತವಾದ ನಮಾಜ್ಗೂ ಅಟ್ಟಣೆ ಮಲ್ತದಿತ್ತೆರೋ. ಮಾಸ್ಕ್ ಕಡ್ಡಾಯ 55 ವರ್ಷ ಪ್ರಾಯ ಮಿತ್ತದಕ್ಕಲು 10 ವರ್ಷ ಪ್ರಾಯ ತೀರ್ಥದಕ್ಕಲು ಪಳ್ಳಿಗೆ ಪೋಯರೆಜ್ಜಿ ನಮಾಜ್ ಮಲ್ಪನಕುಲು ಆಜೆ ಅಡಿ ದೂರ ಒಪ್ಪೊಡೊಂದು ನಿಯಮ ಮಲ್ತದು ಅವಿನು ಪಾಲನೆ ಮಲ್ಪರೆ ಜಿಲ್ಲಾಡಳಿತ ಸೂಚನೆ ಕೊಡ್ದಿತ್ತಂಡ. ಮೊದಲನೇದಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಸರ್ಕಾರವು ಈ ಲಾಕ್ಡೌನ್ ಸಮಯದಲ್ಲಿ ಮಸೀದಿಗಳನ್ನು ಮುಚ್ಚಲ್ಪಟ್ಟ ಈ ಸಂದರ್ಭದಲ್ಲಿ ಈ ಪ್ರೇಯರಿಗಾಗಿ ನಮ್ಮ ಈದ್ ಆಚರಣೆಗಾಗಿ ಮಸೀದಿಗಳನ್ನು ತೆರೆಯಲು ಅವಕಾಶ ಕೊಟ್ಟು ನಮಗೆ ನಮಾಜಿಗೂ ಸೌಕರ್ಯವನ್ನು ಮಾಡಿಕೊಟ್ಟಂಥ ಸರ್ಕಾರವನ್ನು ಮೊದಲಿಗೆ ನಾವು ಅಭಿನಂದಿಸುತ್ತೇವೆ. ನಾವು ಈ ಸರಿ ಈ ಹಬ್ಬವನ್ನು ಬಹಳ ಸರಳ ರೀತಿಯಲ್ಲಿ ಆಚರಿಸಿದ್ದೇವೆ. ಇನ್ನು ಮುಂದಕ್ಕೆ ಈ ಕೊರೋನಾ ಎಂಬ ಮಹಾಮಾರಿಯು ಸಮನವಾಗಿ ಮುಂದಕ್ಕೆ ನಮಗೆ ಒಳ್ಳೆಯ ರೀತಿಯಲ್ಲಿ ಹಬ್ಬವನ್ನು ಆಚರಿಸಲು ಅಲ್ಲಾಹನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಪದ್ರಾಡನೇ ಕ್ಲಾಸ್ ಸೆಕೆಂಡ್ ಪಿಯುಸಿ ಫಾಸ್ಟ್ ಫೇಲ್ ಅಂಗಾರೆ ಮಲ್ತಿದೆರ. ಈ ಸರ್ತಿ 10ನೇ ಕ್ಲಾಸ್ದ ಮಾರ್ಕ್ ಪಿಯುಸಿ ಸುರುತ ವರ್ಷದ ಮಾರ್ಕ್ ಅಕ್ಲಿನ ಈ ಸರ್ತಿದ ಮಾರ್ಕ್ ಲೆಕ್ಕೊಗದೆತ್ತೊಂದು ಪರೀಕ್ಷೆದ ಫಲಿತಾಂಶ ಗೊತ್ತು ಮಲ್ತಿದೆರ. ಒಡಿಪು ಜಿಲ್ಲೆಡು 149 ಜೋಕುಲು ಆಜನೂದೆಟ್ಟು ಆಜನೂದು ಮಾರ್ಕ್ ದೇಯ್ದೆರ. ಕೊರೋನಾ ಸೀಕ್ ಜೋರಾದಿತ್ತಿ ನೀಡಿದವ್ರ ಈ ಸರ್ತಿ 12ನೇ ಕ್ಲಾಸ್ ಸೆಕೆಂಡ್ ಪಿಯುಸಿ ಪರೀಕ್ಷೆ ನಡಪಾವಂದೆ ಜೋಕ್ಲೆನ ಪಿಯುಸಿ ಸುರೂತ ವರ್ಷದ ಮಾರ್ಕ್ ಬೊಕ್ಕ ಈ ವರ್ಷದ ಆಕ್ಲೆನ ಕಲ್ಪನಾ ತೂದು ಪಾಸ್ ಮಲ್ತಿದೇರ. ಫಾಸ್ಟ್ ಫೇಲ್ ಅಂಗಾರೆ ಬಯ್ಯಗ್ ಗೊತ್ತಾತಂಡ. ಒಡಿಪು ಜಿಲ್ಲೆಡು ಒಟ್ಟು 149 ವಿದ್ಯಾರ್ಥಿಲು ಆಜನೂದು ಮಾರ್ಕ್ ದೇದೇರ. ಜೋಕ್ಲೆನು ಪಾಸ್ ಮಲ್ಪುಡುಂದಾಂಡ 10ನೇ ಕ್ಲಾಸ್ ಪರೀಕ್ಷೆದ ಪಾಸ್ ಫೇಲ್ ಲೆಕ್ಕೊಗುದೆತ್ತೊಂದೆರ. ಫಾಸ್ಟ್ ಫೇಲ್ಡ್ ತೃಪ್ತಿ ಇಜ್ಜಿಂಡ ಆಗಸ್ಟ್ 14 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಪುನ ಅವಕಾಶನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಡ್ತುಂಡು. ಕೊರೋನಾ ಸಿಕ್ಕದ ಪೊರ್ತುಡು ಪಿಯುಸಿ ಜೋಕ್ಲೆಗ್ ಕಾಲೇಜ್ ಹಿಡಿದು ಆನ್ಲೈನ್ ಬರವು ಬೊಕ್ಕ ಕಲ್ಪವನಕ್ಲೆನ ಇಲ್ಲಲ್ದಕ್ಲೆನ ಬೇರಿಸಾಯಗೂ ಕಲ್ಪನಕಲು ಸೊಲ್ಮೆ ಸಂದಾದೆರ. ಗಣಿತನಗರ ಕುಕ್ಕುಂದೂರು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟಗೊಂಡಿದೆ. ಅದರಲ್ಲಿ 600ಕ್ಕೆ 600 ಅಂಕಗಳನ್ನು ಪಡೆದಿರುವ ಹೆಮ್ಮೆ ಖುಷಿ ನನಗಿದೆ. ಇದಕ್ಕೆ ನನ್ನ ಶ್ರಮ ಮಾತ್ರವಲ್ಲದೆ ನನ್ನ ತಂದೆ ತಾಯಿಯ ಆಶೀರ್ವಾದ, ಶಿಕ್ಷಕ ವೃಂದದವರ ಪ್ರೋತ್ಸಾಹ, ಸಲಹೆ, ನಮ್ಮ ಅಧ್ಯಕ್ಷರ ಮಾರ್ಗದರ್ಶನ ಹಾಗೂ ನಮ್ಮ ಪ್ರಾಂಶುಪಾಲರ ಸಲಹೆಗಳು ಕಾರಣವಾಗಿದೆ. ಹಾಗೂ ನನ್ನ ಫಸ್ಟ್ ಪಿಯುಸಿ ಪರೀಕ್ಷೆಯಲ್ಲೂ ನಾನು 600ಕ್ಕೆ 597 ಅಂಕಗಳನ್ನು ಪಡ್ಕೊಂಡಿದ್ದೇನೆ. ಮತ್ತು ನನ್ನ SSLC ಪರೀಕ್ಷೆಯಲ್ಲಿ ನಾನು 625 ತಗೊಳ್ಬೇಕು ಅಂತ ಒಂದು ಧ್ಯೇಯದಿಂದ ಓದ್ತಾ ಇದ್ದೆ.
ಆದರೆ ಇಂಗ್ಲೀಷಲ್ಲಿ 1 ಮಾರ್ಕ್ ಸಿಗದೆ ನನಗೆ 625ಕ್ಕೆ 624 ಅಂಕಗಳನ್ನು ನಾನು ಪಡ್ಕೊಂಡೆ. ಹಾಗೂ ನಮ್ಮ ಈ ಎಲ್ಲ ಸಾಧನೆಗಳಿಗೂ ನಮ್ಮ ಜ್ಞಾನಸುಧ ಎಲ್ಲ ಶಿಕ್ಷಕರು, ಹೈಸ್ಕೂಲ್ ಮತ್ತು ಕಾಲೇಜ್ ಶಿಕ್ಷಕರ ಮಾರ್ಗದರ್ಶನದಿಂದ ಇಂಥ ಒಂದು ಒಳ್ಳೆಯ ಸ್ಕೋರನ್ನು ನನಗೆ ಪಡ್ಕೊಳ್ಳಿಕ್ಕಾಯಿತು. ನನ್ನದ ಜಿಲ್ಲಾ ಪಂಚಾಯತ್ ಬೊಕ್ಕ ತಾಲೂಕ್ ಪಂಚಾಯತ್ ಓಟುಡು ಜೆಡಿಎಸ್ ಪಕ್ಷ ಒವ್ವೆ ಪಕ್ಷದ ಜತೆ ಸೇರಿಗೆಡು ಪಂತಗುಂತುಜಿ ಒಡಿಪು ಜಿಲ್ಲೆಡು ಈ ಸರ್ತಿ ಹೆಚ್ಚ ಸೀಟು ಗೆಂದುವಂದು ಜಾತ್ಯತೀತ ಜನತಾದಳದ ರಾಜ್ಯ ಒತ್ತುಗೂರು ಕಾರ್ಯರು ಒಡಿಪು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಲಿನ ಪಕ್ಷದ ಉಸ್ತುವಾರಿ ಸುಧಾಕರ ಶೆಟ್ಟಿ ಪಂತೆರ ಕಾಪು ಆಫೀಸ್ಡ್ 6 ಸುದ್ದಿಕೂಟಡು ಪಾತಿರಿಯರು. ಜಾತ್ಯತೀತ ಜನತಾದಳದ ರಾಜ್ಯ ಒತ್ತುಗೂರು ಕಾರ್ಯರು ಬೊಕ್ಕ ಒಡಿಪು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಲಿನ ಪಕ್ಷದ ಜವಾಬ್ದಾರಿ ಡೊಪ್ಪುನ ಸುಧಾಕರ್ ಶೆಟ್ಟಿ ಕಾಪುದ ಜೆಡಿಎಸ್ ಆಫೀಸಡು ಸುದ್ದಿಕೂಟಡು ಪಾತಿರ್ದು ಈ ಸರ್ತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಓಟುಡು ಜೆಡಿಎಸ್ ಪಕ್ಷ ತನ್ನ ಈ ತುಂಬುದ ವೈಭವನು ಕೂಡ ನೆಗೆಪಾಂಡು ಒವೇ ಪಕ್ಷದ ಒಟ್ಟುಗೂ ಸೇರ್ದು ಓಟು ಗುಂತುಜಿ ಪಂಡೆರ. ರಾಜ್ಯದ 30 ಜಿಲ್ಲೆಲಿನ ಜಿಲ್ಲಾ ಪಂಚಾಯತ್ ಬೊಕ್ಕ 85 ತಾಲೂಕು ಪಂಚಾಯತ್ ಓಟುಡು ಜೆಡಿಎಸ್ ಒವೇ ಪಕ್ಷದ ಒಟ್ಟುಗೂ ಒಪ್ಪಂದ ಮಲ್ಪಂದೆ ಒಂಜೇ ಆದು ಓಟದ ಕಲಕು ಜಪ್ಪುಂಡು. ಈ ಸರ್ತಿ ದೇಶಡೋರ್ಮಿಡು ಜನಕುಲು ಪ್ರಾದೇಶಿಕ ಪಕ್ಷಲಿನ ಬಗೆಟ್ ಉಮೇದುಡುಲ್ಲೆರ. 14 ರಾಜ್ಯಲಿಡು ಪ್ರಾದೇಶಿಕ ಪಕ್ಷ ದುಮ್ಮುಂಡು. ಕರ್ನಾಟಕಡು ಜನಕುಲು ಜೆಡಿಎಸ್ ಮಿತ್ತು ಪ್ರೀತಿ ತೋಜಾವಿರಂದು ಆರ್ಪಂಡೆರ. ಒಡಿಪು ಜಿಲ್ಲೆಡ್ಲ ಓಟು ಎದುರು ಸಾಯರೆ ಸಜ್ಜಾತಂಡ. ಈ ಸರ್ತಿ ಹೆಚ್ಚು ಸ್ಥಾನ ಗೆಂದುವಂದು ಸುಧಾಕರ್ ಶೆಟ್ಟಿ ಪಂಡೆರ. ಜನಗಳು ಜಾಸ್ತಿ ಇದ್ದಾರೆ. ಬಿಜೆಪಿ ಪಕ್ಷನ ನಾವು ಬಿಜೆಪಿ ಅಂತ ಹೇಳುವಾಗ ನಾವು ಯಾವುದೇ ಒಂದು ಸೆಂಟಿಮೆಂಟ್ಸ್ ಇಟ್ಕೊಂಡು ನಾವು ರಾಜಕೀಯ ಮಾಡ್ತಾ ಇಲ್ಲ. ಈಗ ರಾಜಕೀಯ ಮಾಡ್ತಿರುವಂತಹ ಇದರಲ್ಲಿ ನಾವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀವಿ. ನಾವು ಈ ದೇಶದ ಬಗ್ಗೆ ಚಿಂತನೆ ಮಾಡೋರು, ನಾವು ಸ್ವಾಭಿಮಾನಿಗಳೇ, ನಾವು ಭಾರತೀಯರೇ, ನಾವು ಹಿಂದೂಗಳಿರ್ತೇವೆ. ಎಲ್ಲ ಪಕ್ಷ ಎಲ್ಲ ವ್ಯವಸ್ಥೆಯೂ ನಮ್ಮಲ್ಲಿ ಇದೆ. ಹಾಗಿರುವಾಗ ನಾವು ಜಾತ್ಯತೀತ ಅನ್ನಕ್ಕೆ ಹೇಗೆ ಹೇಳ್ತೇವೆ ಅಂದ್ರೆ ಅಲ್ಲಿ ಕೇವಲ ಒಂದು ತರ ಪ್ರಚೋದನಕಾರಿಯ ವ್ಯವಸ್ಥೆ ಇರೋದನ್ನ ಜಾತ್ಯತೀತ ಜನತಾದಳ ತನ್ನದೇ ಆದ ಒಂದು ಸಿದ್ಧಾಂತದಲ್ಲಿ 8,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಹಾಗೆ ಇವತ್ತಿನ ನೀರಾವರಿ ಯೋಜನೆಗಳು ಏನಾದರೂ ಇದ್ರೆ ಅದು ದೇವೇಗೌಡರ ಕಾಲದಿಂದ ಬಂದಿರುವಂತಹ ಯೋಜನೆ. ಈಗ ನಾವು ಈ ಭಾಗಕ್ಕೆ ಬಂದ ಈ ಭಾಗದಲ್ಲಿ ಯೋಚನೆ ಮಾಡಿದಾಗ ನಮಗೆ ಮೊದಲಿಂದಲೂ ಉಡುಪಿಯ ಜಿಲ್ಲೆಯ ಜಾತ್ಯತೀತ ಜನತಾದಳ ಇದೆ. ಸರಿಯಾದ ಒಂದು ವ್ಯವಸ್ಥಿತವಾದ ನಮಗೆ ಇಲ್ಲಿ ಪ್ರೋತ್ಸಾಹ ಸಿಗ್ತಿರ್ಲಿಲ್ಲ. ಅರೆನು ಕಾಪು ಮಹಾಬಲ ಮಾಲಡು ಉಪ್ಪುನ ಪಕ್ಷದ ಆಫೀಸಡು ಜೆಡಿಎಸ್ ಜಿಲ್ಲಾ ಗುರುಕಾರ್ಯರು ಬಾಲಾಜಿ ಯೋಗೀಶ ಶೆಟ್ಟಿ ಎತ್ಕೊಂಡೆರ. ವಾಸುದೇವರಾವ್, ಸುಧಾಕರ್ ಶೆಟ್ಟಿ ಹೆಜಮಾಡಿ, ಉದಯ ಹೆಗ್ಡೆ, ಜಯರಾಮ್ ಆಚಾರ್ಯ, ಇಸ್ಮಾಯಿಲ್ ಫಲಿಮಾರ್, ಶ್ರೀಕಾಂತ್ ಹೆಬ್ರಿ, ಅಬ್ದುಲ್ ಹಮೀದ್, ಯೂಸುಫ್, ಅಬ್ದುಲ್ ರಜಾಕ್ ಉಚ್ಚಿಲ, ಬಿಕೆ ಮೊಹಮ್ಮದ್, ಉದಯ್ ಶೆಟ್ಟಿ, ಸಂಶುದ್ದೀನ್ ಸನವರ್, ಹರೀಶ್ ಶೆಟ್ಟಿ, ಶೇಖರ ಪೂಜಾರಿ ಪಾಲ್ದೆತ್ತೊಂಡೆರ. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳು 100% ಪಾಸಾದ ನೂತ್ತ ಸೊನ್ಪ ಜೋಕುಲು ಆಜನೂದು ಮಾರ್ಕ್ ದೆತ್ತದು ರಾಜ್ಯ ಬೊಕ್ಕ ಬರೋ ಸಂಸ್ಥೆಗೆ ಪೆರ್ಮೆ ಉಂಡು ಮಲ್ತದಿರಂದು ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ಪಂತೆರ. 6 ಸೆಕೆಂಡ್ PUC ಫಾಸ್ಟ್ ಫೇಲ್ದ ಬಗೆಟ್ ಸುದ್ದಿಕೂಟ ನಡಪಾದ ಆಳ್ವಾಸ್ ಕಾಲೇಜ್ದ ಸಾಧನೆಲೆನು ದುಂಬುದಿತ್ತೆರ. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಸುದ್ದಿಕೊಟ್ಟುಡು ಪಾತಿರ್ದು ಸೆಕೆಂಡ್ PUC ಪರೀಕ್ಷೆ ಫಾಸ್ಟ್ ಫೇಲ್ಡ್ ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ದ ಜೋಕುಲು 100% ಪಾಸಾದ ನೂತ್ತ ಸೊನ್ಪ ಜೋಕುಲು ಆಜನೂದು ಮಾರ್ಕ್ ದೆತ್ತದು ರಾಜ್ಯ ಬೊಕ್ಕ ಬರೋ ಸಂಸ್ಥೆಗೆ ಪೆರ್ಮೆ ಉಂಡು ಮಲ್ತಿದೆರೆಂದು ಪಂಡೆರ. ಜಿಲ್ಲೆದ 445 ವಿದ್ಯಾರ್ಥಿಗಳು ಆಳ್ವಾಸ್ ನೂತ್ತ ಸೊನ್ಪ ವಿದ್ಯಾರ್ಥಿ ಸಾಧಕರನ್ನ ಒಟ್ಟುಗೂ ಸಿಂಹ ಪಾಲ್ಪಡೆತ್ತಂಡ. ಪರೀಕ್ಷೆಗೆ 2,510 ವಿದ್ಯಾರ್ಥಿಗಳು 1,637 ಜೋಕುಲು ಡಿಸ್ಟಿಂಕ್ಷನ್ ಶ್ರೇಣಿಡು ಪಾಸ್ ಆತಿರ. ಇಂಗ್ಲಿಷಿಡು ಬೇತೆ ಬೇತೆ ವಿಷಯಲಿಡು 3,014 ಜೋಕುಲು 100 ಮಾರ್ಕ್ ದೇದಿರ. ಲೆಕ್ಕಡು 542, ಇಂಗ್ಲಿಷಿಡು 514 ಜೋಕುಲು ವಿಶೇಷವಾದ ಲೆಕ್ಕಡು 100 ಮಾರ್ಕ್ ದೇದಿರೆಂದು ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ಪಂಡೆರ. 3,014 ಜನ 100ನಲ್ಲಿ 100 ಮಾರ್ಕ್ ಪಡೆದಿದ್ದಾರೆ. 190 ಜನರಿಗೂ ಕೂಡ ಹೆಸರನ್ನು ಕೊಟ್ಟಿದ್ದೇವೆ, ಹೆಸರನ್ನು ಕೊಟ್ಟಿದ್ದೀವಿ, ಅವರ ಮಾರ್ಕನ್ನು ಕೊಟ್ಟಿದ್ದೀವಿ. ಇಡೀ ನಿಮ್ಮ ಇದರಲ್ಲಿ ಇದೆ. ಇದನ್ನು ಹೇಳಲಿಕ್ಕೆ ನಾವು ಬಹಳ ಸಂತೋಷವಾಗ್ತಾ ಇದ್ದೀವಿ. ಇದರಲ್ಲಿ ಏನು ಸಂಶಯ ಇಲ್ಲ. ಇದು ಇಡೀ ರಾಜ್ಯದಲ್ಲಿ ಇಷ್ಟು ಸಂಖ್ಯೆಯ ಮಕ್ಕಳು ಒಂದು 100% ಅವರ ಮಾನದಂಡ ಇದು ಅದು ಬೇರೆ ವಿಷಯ. ಅದು ಯಾವ ರೀತಿ ಮಾಡಿದ್ದಾರೆ ಅದೆಲ್ಲ ಇದು ರಾಜ್ಯದ ರಿಸಲ್ಟ್. ರಾಜ್ಯದ ರಿಸಲ್ಟಲ್ಲಿ ಅತಿ ಹೆಚ್ಚು ಇದರ ಇದು ಪಡೆದವರು ನಮ್ಮ ವಿದ್ಯಾರ್ಥಿಗಳು.
ಪ್ರೊಫೆಸರ್ ಸದಾಕರ್ ಪ್ರಿನ್ಸಿಪಾಲರು ಬೇತೆ ಬೇತೆ ವಿಭಾಗಲಿನ ಮುಖ್ಯಸ್ಥರು ಚಂದ್ರಶೇಖರ್, ವೆಂಕಟೇಶ ನಾವಡ, ಜಾನ್ಸಿ, ವಿದ್ಯಾ, ಪ್ರಶಾಂತ್, ವೇಣುಗೋಪಾಲ ಶೆಟ್ಟಿ ಸುದ್ದಿ ಕುಟ್ಟುಡಿದ್ದರು. ಕುಡ್ಲದ ಪಾಕ ಕಡಿಟ್ಟು ಕಟ್ವಣ ಕಟ್ಟುನ ಜಾಗೆ ಸುತ್ತಮುತ್ತಡು ಗಲೀಜು ನೀರು ಉಂಟುದು ಮಹಾನಗರ ಪಾಲಿಕೆ ಜವಾಬ್ದಾರಿದಂತೆ ಸಾಂಕ್ರಾಮಿಕ ಸೀಕು ಪರಡುನ ಪೋಡಿಗೆ ಸಾರ್ವಜನಿಕರಿಗೆ ಉಂಡಾತಂಡ. ಸಾರ್ವಜನಿಕರನ್ನ ದೂರುಲು ಬರೊಂದುಪ್ಪು ನೀಡಿದವರ ಕುಡ್ಲಾ ಕರಂಗಲಪಾಡಿದ ಖಾಸಗಿ ಕಟ್ವಣ ಕಟ್ಟುನ ಜಾಗೆಗೆ ಭೇಟಿ ಕೊರನ ಕಾರ್ಪೊರೇಟರ್ ಲೀಲಾವತಿ ಬರ್ಸ ಕಮ್ಮಿ ಆಯಿ ಬೆರಿಕೆ ಗುರಿ ಗುಂಡಿಲೆಡು ಉಂತುದಿನ ನೀರು ದೆಪ್ಪುಣಂದು ಜನಕ್ಲೆಗೆ ತೆರಿಪಾದೆರು. ಕುಡ್ಲದ ಪಾಕ ಕಡಿಟ್ಟು ಕಟ್ಟುವಣ ಕಾಮಗಾರಿ ನಡಪುನವಲು ಗಲೀಜು ನೀರು ಉಂಟುದು ಮಹಾನಗರ ಪಾಲಿಕೆಗೆ ಜವಾಬ್ದಾರಿದಂತೆ ಸಾಂಕ್ರಾಮಿಕ ಸೀಕು ಪರಡುನ ಪೋಡಿಗೆ ಉಂಡಾತಂಡ. ನಗರದ ಔಲೌಲು ಕಟ್ಟುವಣ ಕಟ್ಟೊಂದುಲ್ಲೆರ ಕೆಲಸ ನಡಪುನ ಕಡಿಟ್ಟು ಗುರಿ ಗುಂಡಿಲೆಡು ಕೃತಕ ನೀರು ಉಂಟುದು ಚರಂಡಿ ನೀರು ಸರಿಯಾದ ಪರಿಪಂದೆ ಸಮಸ್ಯೆ ಆತಂಡ. ನನ್ನದ ದಿನಕ್ಲೆಡು ಈ ಜಾಗೆಲೆಡು ಸಾಂಕ್ರಾಮಿಕ ಸೀಕು ಪರಡುನ ಬಗೆಟ್ಟು ಸಾರ್ವಜನಿಕರೆಡ್ದು ದೂರು ಬರೊಂದುಂಡು. ದೂರುಲೆನ ಮಿತ್ತು ಕುಡ್ಲಾ ಕರಂಗಲಪಾಡಿದ ಖಾಸಗಿ ಜಾಗೆಡು ಕಟ್ಟೊಂದುಪ್ಪುನ ಕಟ್ಟುವಣ ಸೈಟ್ಗೆ ಊರ್ದ ಕಾರ್ಪೊರೇಟರ್ ಭೇಟಿ ಕೊರ್ದು ಸಮಸ್ಯೆ ಪರಿಹಾರ ಮಲ್ಪುನ ಬಗೆಟ್ಟು ನಂಬಾದೆರ. ಸ್ಮಾರ್ಟ್ ಸಿಟಿತ ಕೆಲಸ ಅರ್ಧುಡು ಉಂಟುದುಂಡು. ಮರಿಯಲಡು ಬರ್ಸದ ನೀರು ಸರಿಯಾದ ಪರಿತು ಪೋಯರೆ ಮಾರ್ಗದ ಬರಿಟು ಚರಂಡಿ ವ್ಯವಸ್ಥೆ ದಾಂತೆ ಕೆಲವು ಕಟ್ಟುವಣಲಿನ ಕಟ್ಟುನವಲು ನೀರು ಎರ್ಕದು ಉಂಟುಡು. ಬರ್ಸ ಕಮ್ಮಿ ಆಯಿ ಬೆರಿಕೆ ಆ ನೀರಿನ ದೆಪ್ಪಾವ ಇತ್ತ ದೆಪ್ಪಂಡ ಕೈತಲ್ದ ಬೇತೆ ಕಟ್ಟುವಣಗೂ ಅಪಾಯ ಉಂಡು. ಒವೇ ರೀತಿದ ಸಾಂಕ್ರಾಮಿಕ ಸೀಕು ಪರಡಂದಿನಂಚ ತೂವನುಂಡು ಕಾರ್ಪೊರೇಟರ್ ಲೀಲಾವತಿ ಪಂಡೆರೋ. ನಮ್ಮ ಸ್ಮಾರ್ಟ್ ಸಿಟಿಯ ಕಾಮಗಾರಿ ಅರ್ಧಕ್ಕೆ ನಿಂತ ಕಾರಣ ಅಂದರೆ ನಮ್ಮ ಆ ಕಟ್ಟಡದ ಪಕ್ಕದವರು ರಸ್ತೆ ಅಗಲೀಕರಣಕ್ಕೆ ಸ್ಥಳ ಬಿಟ್ಟುಕೊಡದ ಕಾರಣ ನಮ್ಮ ಕೆಲಸ ಅರ್ಧಕ್ಕೆ ನಿಂತಿದೆ ಸ್ಮಾರ್ಟ್ ಸಿಟಿಯದು. ಆದ ಕಾರಣ ಮಳೆ ನೀರೆಲ್ಲ ಈ ಬಿಲ್ಡಿಂಗ್ನೊಳಗೆ ಬಂದು ಅದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಹಾಗೆ ನಿಂತಿದೆ. ಆದ್ದರಿಂದ ಈಗಾಗಲೇ ನಾವು ಸ್ಮಾರ್ಟ್ ಸಿಟಿ ಅವರಿಗೆ ತಿಳಿಸಿದ್ದೇವೆ. ಅದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅವರು ಹೇಳಿದ್ದಾರೆ. ನಮ್ಮ ಶಾಸಕರಿಗೂ ತಿಳಿಸಿದ್ದೇವೆ. ಅವರು ಹೇಳಿದ್ದಾರೆ ಸ್ಮಾರ್ಟ್ ಸಿಟಿ ಅವರ ಬಗ್ಗೆ ವಿಚಾರಿಸಿ ಆದಷ್ಟು ಬೇಗ ಈ ಕೆಲಸವನ್ನು ಪೂರ್ಣಗೊಳಿಸುತ್ತೇವೆಂದು ಭರವಸೆ ನೀಡಿದ್ದಾರೆ. ಮೇಯರ್ ಅವರಿಗೂ ಈಗಾಗಲೇ ನಾನು ಫೋನ್ ಮುಖಾಂತರ ತಿಳಿಸಿದ್ದೇನೆ. ಅವರು ಸ್ಥಳ ಪರಿಶೀಲಿಸ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಆದಷ್ಟು ಬೇಗ ಈ ಕೆಲಸವನ್ನು ಪೂರ್ಣಗೊಳಿಸಿ ಈ ಮಳೆ ನಿಂತ ಕೂಡಲೇ ಈಗ ನೀರು ತೆಗಿಲಿಕ್ಕೆ ಹೋದರೆ ಪಕ್ಕದ ಬಿಲ್ಡಿಂಗಿಗೆ ಭಾಳ ತೊಂದರೆ ಇದೆ. ಆದ್ದರಿಂದ ಈಗ ಅವ್ರು ನೀರು ಖಾಲಿ ಮಾಡಲಿಕ್ಕೆ ಕೇಳ್ತಾ ಇಲ್ಲ, ಯಾಕೆಂದರೆ ಬಿಲ್ಡಿಂಗ್ ಕ್ರ್ಯಾಕ್ ಬೀಳ್ತದೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಈ ಕೆಲಸವನ್ನು ನಾವು ಪೂರ್ಣಗೊಳಿಸುವ ಭರವಸೆಯನ್ನು ನೀಡ್ತಿದ್ದೇನೆ. ಬಳ್ಳಾರಿದ ವಿಜಯನಗರದ್ದು ಕುಡ್ಲನಗರಗು ಬತ್ತದು ವಾಸ ಮಲ್ತೊಂದು ಪುನಃ ಅತ್ತವರ ಮಧುಸೂದನ ಡಿ ಕುಶೆ ಪದವಿ ಪೂರ್ವ ಕಾಲೇಜಿದ ಹರ್ಷವರ್ಧನ್ ಸೆಕೆಂಡ್ ಪಿಯುಸಿ ಫಾಸ್ಟ್ ಫೇಲ್ ಕುತ್ತಾನಗ 600 ಮಾರ್ಕ್ಲಿಡು 597 ಮಾರ್ಕ್ ದೆತ್ತದು ಮಲ್ಲ ಸಾಧನೆ ತೋಜಾದೆ. ಕುಡ್ಲದ ಕೊಲಾಸ ಆಸ್ಪತ್ರೆ ಕೈತಲು ಅಪಾರ್ಟ್ಮೆಂಟ್ಲೇನು ತೂವೊಂದು ಪುನಃ ಬಾರಿ ಕಷ್ಟಡು ಬದುಕು ಸಾಗವನ ಬಸವರಾಜ್ ಬೊಕ್ಕ ಲಲಿತಾ ಮೊಕ್ಲಿನ ಮಗೆ ಬಿ ಹರ್ಷವರ್ಧನ್ ಆದುಲ್ಲೆ. ಬಳ್ಳಾರಿದ ವಿಜಯನಗರದ್ದು ಕುಡ್ಲನಗರಗು ಬತ್ತದು ಕರಿನ 15 ವರ್ಷಲಿಡ್ದು ವಾಸ ಮಲ್ತೊಂದು ಪುನಃ ಬಸವರಾಜ್ ಬೊಕ್ಕ ಲಲಿತಾ ಮೊಕ್ಲಿನ ಮಗೆ ವಿಬಿ ಹರ್ಷವರ್ಧನ್ 2021 ಸಾಲುಡು ಸೆಕೆಂಡ್ ಪಿಯುಸಿ ಫಾಸ್ಟ್ ಫೇಲ್ಡ್ 600 ಮಾರ್ಕ್ಲಿಡು 597 ಮಾರ್ಕ್ದ ಸಾಧನೆ ಮಲ್ತಿದೆ. ವಿಜ್ಞಾನ ವಿಭಾಗಡು 99.05% ಸಾಧನೆ ವಿಶೇಷವಾದುಂಡು. ಅತ್ತವರದ ಮಧುಸೂದನ ಡಿ ಕುಶೆ ಕಾಲೇಜು ಬರವು ಕಲ್ತಿದೆ. ಕುಡ್ಲದ ಕೊಲೋಸೋ ಆಸ್ಪತ್ರೆ ಕೈತಲ್ದ ದಿವ್ಯಾ ಪ್ಯಾಲೇಸ್ದ ಅಪಾರ್ಟ್ಮೆಂಟ್ಲೇನ ಜವಾಬ್ದಾರಿ ತೂವನ್ನ ಬಾರಿ ಬಡ ಪೊತ್ತುದ ಬಸವರಾಜರ ಮಗೆ ಹರ್ಷವರ್ಧನ್ ಇಲ್ಯ ಪ್ರಾಯುಡೆ ಮಲ್ಲ ಸ್ಥಾನವು ಏರಡೊಂದು ಕನಕಟ್ಟೊಂದಿತ್ತೆ. ಬಾರಿ ಕಷ್ಟೊಡು ಕಲ್ತು ದಿನ ಹರ್ಷವರ್ಧನ್ಗೆ ಅಪಾರ್ಟ್ಮೆಂಟ್ಲೇಡು ಉಪ್ಪು ನಕಲು ಪಿಯುಸಿ ಕಲ್ಪರೆ ಸಾಯ ಮಲ್ತಿದೇರ. SSLCಯಲ್ಲಿ ಅವನಿಗೆ 625 ಅಂಕದಲ್ಲಿ 599 ಅಂಕ ಸಿಗ್ತದೆ. ಹಾಗೆ ಡಿಸ್ಟಿಂಕ್ಷನ್ ಪಾಸ್ ಆಗ್ತಾನೆ, ಹೈ ಡಿಸ್ಟಿಂಕ್ಷನ್. ಅದೇ ರೀತಿ ಅವನಿಗೆ ಮುಂದಕ್ಕೆ ಆ ಟ್ಯೂಷನ್ ಟೀಚರ್ ಮನೆಗೆ ಬರಲಿಲ್ಲವ, ಆದರೂ ಕೂಡ ಸಂಪರ್ಕದಲ್ಲಿ ಇರ್ತಿದ್ದ, ನನಗೆ ಒಳ್ಳೊಳ್ಳೆ ಮಾರ್ಕ್ಸ್ ಸಿಗ್ತಾ ಇದೆ ಅಂತೇಳಿ. PUCಯಲ್ಲಿ ಸೈನ್ಸ್ ತೆಗೆದುಕೊಂಡು ಇವಾಗ ನಿನ್ನೆ ರಿಸಲ್ಟ್ ಬಂದಿದೆ, ಸೆಕೆಂಡ್ PUC ಸೈನ್ಸ್. ಅವನಿಗೆ 600 ಇದು ಮಾರ್ಕ್ಸಲ್ಲಿ 597 ಮಾರ್ಕ್ಸ್ ಬಂದಿದೆ, ಅಂದರೆ 600ಗೆ 3 ಕಡಿಮೆ. ಈಗ ಆ ವಿದ್ಯಾರ್ಥಿಗೆ ಹರ್ಷವರ್ಧನಿಗೆ ಮುಂದಿನ ವಿದ್ಯಾಭ್ಯಾಸ ಕಲಿಬೇಕಂತೇಳಿ ಅವನಿಗೆ ಮನಸ್ಸಿದೆ.
ಇದೆ. ಆದ ಕಾರಣ ನಾನೊಂದು ಸಾಮಾಜಿಕ ಹೋರಾಟಗಾರನಾಗಿ ಮತ್ತೊಂದು ಸಮಾಜ ಸೇವಕನಾಗಿ ಇವತ್ತು ನಮ್ಮ ಗುಡ್ಡ ಟಿ ವಿ ಮುಖಾಂತರ ಮಂಗಳೂರಿನ ಎಲ್ಲ ನಾಗರಿಕರಿಗೆ ಈಗ ನಾವು ಅವನನ್ನು ಪರಿಚಯಿಸ್ತೇವೆ. ಅವರಿಗೆ ಆ ವಿದ್ಯಾರ್ಥಿಗೆ ನೀವು ಆಶೀರ್ವಾದ ಕೊಟ್ಟು ಅವನ ಮುಂದಿನ ಜೀವನಕ್ಕೆ ನೀವು ಸಾಮಾಜಿಕ ಕಾರ್ಯಕರ್ತರು ಜೆರಾರ್ಡ್ ಟವರ್ ಅರೆನಬುಡಿದಿ ಸೆಲಿನಾ ಟೀಚರ್ ಇಂಚ ಅಪಾರ್ಟ್ಮೆಂಟ್ ದ ಪಾಕ ಜನ ಪಣವು ಸಹಾಯ ಕೊಡ್ತಿರೋ ತನ್ಕು ಮೆದ್ಕೊರ್ನ ಸರ್ವೆರೆಗ್ಲ ಸುಲ್ಮೆಸೊಂದಾದೆ ಹರ್ಷವರ್ಧನ್ ಕಲಿತಿದ್ದೇನೆ. ನನಗೆ ದ್ವಿತೀಯ PUCಯಲ್ಲಿ 597 ಅಂಕಗಳನ್ನು ಗಳಿಸಿದ್ದೇನೆ, 99.5%. ಇದು ನನ್ನ ತಂದೆ ತಾಯಿ ನನಗೆ ಕಷ್ಟಪಟ್ಟು ಕಲಿಸಿದ್ರಿಂದ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ನಾನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಆದಂತಹ ಲಕ್ಷ್ಮೀಶ್ ಹೆಗಡೆ ಸೊಂದವರಿಗೆ ಧನ್ಯವಾದ ಹೇಳ್ತೇನೆ. ಹಾಗೆಯೇ ನಮ್ಮ ಶಿಕ್ಷಕ ವೃಂದದವರು ನನಗೆ ಪ್ರೋತ್ಸಾಹಿಸಿದಂಥ ನನ್ನೆಲ್ಲ ಮಿತ್ರರಿಗೂ ಹಾಗೂ ಎಲ್ಲರಿಗೂ ನಾನು ಹೇಳ್ತೇನೆ. ಮತ್ತು ನಮ್ಮ ಕಟ್ಟಡದ ನಿವಾಸಿಗಳು ತುಂಬ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ನಾನು ದ್ವಿತೀಯ PUC ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಮಂಗಳೂರು ಅಕಾಡೆಮಿ ಆಫ್ ರಿಫೈನ್ ಸ್ಟಡೀಸ್ ಈ ಕೋಚಿಂಗ್ ಸೆಂಟರ್ಗೆ ಹೋಗ್ತಿದ್ದೇನೆ. ಇಲ್ಲಿಂದ ಸಹ ನನಗೆ ಬಹಳ ಹೆಲ್ಪ್ ಆಯಿತು. ನಾನು ಅದಕ್ಕೆ ರೀನಾ ಆಳ್ವ ಮೇಡಮ್ಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಂತೆಯೇ ನನಗೆ ಯಾರೆಲ್ಲ ತುಂಬ ಇದು ಮಾಡಿದ್ದಾರೆ ಅವರಿಗೆ. ಮತ್ತು ನಾನು ಟ್ಯೂಷನ್ನಿಗೆ ಇಲ್ಲಿ ಸಲೀನ್ ಅವರ ಹತ್ತಿರ ಸಲೀನ್ ಮೇಡಮ್ ಅವರ ಹತ್ರ ಹೋಗ್ತಿದ್ದೆ 4ನೇಯಿಂದ 7ನೇ ತರಗತಿಯವರೆಗೆ. ಅವರ ಒಂದು ಮಾರ್ಗದರ್ಶನದಿಂದ ನಾನು 8ನೇಯಿಂದ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರ್ಪಡೆಯಾಗಿ 10ನೇ ತರಗತಿಯಲ್ಲಿಯೂ 599 ಅಂಕಗಳನ್ನು ಗಳಿಸಿದ್ದೆ. ಅದಕ್ಕೆ ನಾನು ಮೇಡಮ್ಗೆ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ತಂದೆ ತಾಯಿ ಮತ್ತು ಯಾರೆಲ್ಲ ನನಗೆ ಸಹಾಯ ಮಾಡಿದಾರೋ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮ ಸರ್ CL ಟವರ್ ಸರ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಇವರೆಲ್ಲ ಚಿರಋಣಿಯಾಗಿರ್ತೇನೆ. ತನ್ಕು ನನಲಾ ಕಲ್ಪೆರೆ ದಾನಿಲು ಸಾಯ ಮಲ್ಪುನೆಂದಾಂಡ ಎನ್ಮ ಪುಜ್ಜ 5 ಪುಜ್ಜ 914 739 ನಂಬರ್ಗೂ ಫೋನ್ ಬಲ್ತದು ಸಾಯ ಒದಗಾವಲಿಂದು ಹರ್ಷವರ್ಧನ್ ಭಿನ್ನೈತೊಂದೆ. ಮುಲ್ಕಿ ಮೂಡಬಿದ್ರೆ ತಾಲೂಕುಡು ಪುರಸಭೆ ಗ್ರಾಮ ಪಂಚಾಯತ್ ಸೇರ್ದು ಇಡೆಮುಟ ಅಚ್ಪಸಾರ ಕೊರೋನಾ ವ್ಯಾಕ್ಸಿನ್ ಕೊರ್ಪನ ಕೆಲಸ ಆತನಂದು ಶಾಸಕಿ ರುಮನಾಥ ಕೋಟ್ಯನ್ ಪಂತೆರ ಬೆದ್ರದ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೊಕ್ಕ ಆಳ್ವಾ ಶಿಕ್ಷಣ ಸಂಸ್ಥೆದ ಒಟ್ಟು ಸೇರಿಕೆಡು ವಿದ್ಯಾಗಿರಿಟ್ ನಡತಿನ ಮೆಗಾ ವ್ಯಾಕ್ಸಿನೇಷನ್ ಶಿಬಿರ ಉದಿಪನ ಮಲ್ತದು 6 ಸುದ್ದಿಗಾರರ ಪಾತಿರಿಯರ ಬೆದ್ರದ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬುಕ್ಕ ಆಳ್ವಾ ಶಿಕ್ಷಣ ಸಂಸ್ಥೆದ ಒಟ್ಟು ಸೇರಿಗೆಡು ಮೆಗಾ ವ್ಯಾಕ್ಸಿನೇಷನ್ ಶಿಬಿರ ವಿದ್ಯಾಗಿರಿತ ನುಡಿಸಿರಿ ಚಾವಡಿಡು ನಡೆತಲು ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯಾನ್ ಕಾರ್ಯಕ್ರಮ ಉದೀಪನ ಮಲ್ತಿರ. ಈ ಪೊರ್ತುಡು ಶಾಸಕರು ಸುದ್ದಿ ಮಾಧ್ಯಮದ ಕ್ಲಡ ಪಾತಿರ್ದು ಡಾಕ್ಟರ್ ಮೋಹನ್ ಆಳ್ವೇರ್ನ ದುಂಬಾಳ್ತಿಡ್ ಇಡೆಮುಟ್ಟ 12,500 ಜನಕ್ಕೂ ವ್ಯಾಕ್ಸಿನ್ ಕೊರ್ಪನ ಕೆಲಸ ಆತಲು ತಾಲೂಕುಡು ಪುರಸಭೆ ಗ್ರಾಮ ಪಂಚಾಯತ್ ಸೇರ್ದು ಅಜ್ಪಸಾರ ವ್ಯಾಕ್ಸಿನ್ ಕೊರ್ಪನ ಕೆಲಸ ಆತಲು ಕೊರೋನಾ ಸೀಕ ಎದುರು ಸಾಯರೆ ಮಾತಿರ್ಲ ಸಜ್ಜಾದುಲ್ಲ ಆಳ್ವಾಸಡು 15,000 ಜನ ಸೇರಿಂಡಲ ನಿಯಂತ್ರಣ ಮಲ್ಪರೆ ಸಾಧ್ಯ ಉಂಡು. ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕೇಂದ್ರ ನನ್ನ ಮಿತ್ತುಗಳ ಹೆಚ್ಚಿಗೆ ವ್ಯಾಕ್ಸಿನ್ ದೆತ್ತೊಂದು ಜನಕ್ಲೆಗೆ ಒದಗಾಯರೆ ಪ್ರಯತ್ನ ಮಲ್ಪುಣನ್ ಪಂಡಿರೋ. ಇವತ್ತು ಸುಮಾರು ಒಂದು 2,500 ವ್ಯಾಕ್ಸಿನನ್ನು 18 ವಯಸ್ಸಿನ ಮೇಲೆ ಅವರಿಗೆ ಕೊಡ್ತಾ ಇದ್ದೇವೆ. ಇಷ್ಟರ ತನಕ ಇಲ್ಲಿ 12,500 ವ್ಯಾಕ್ಸಿನನ್ನು ನಮ್ಮ ಡಾಕ್ಟರ್ ಮೋಹನ್ ಆಳ್ವರವರ ನೇತೃತ್ವದಲ್ಲಿ ಆಳ್ವಾಸಿನ ವಿದ್ಯಾರ್ಥಿಗಳಿರ್ಬೋದು, ಇವತ್ತು ಬಂದಂಥವರೆಲ್ಲ ಹೊರಗಿನ ವಿದ್ಯಾರ್ಥಿಗಳು ಮತ್ತು ಹೊರಗಿನ 18 ವರ್ಷಕ್ಕಿಂತ ಮೇಲ್ಪಟ್ಟವರು. ಬೇರೆ ಬೇರೆ ಸ್ಥಳಗಳಲ್ಲಿ ಭಾಳಷ್ಟು ಆಲೋಚನೆ ಮಾಡಿಕೊಂಡು ಭಾಳಷ್ಟು ನಮ್ಮ ಎಲ್ಲರ ಪ್ರಯತ್ನಗಳು ಆಗ್ತಾಯಿದೆ. ನಿಮ್ಗೆ ಗೊತ್ತುಂಟು, ಕನ್ನಡ ಭವನದಲ್ಲಿ ಪ್ರಾರಂಭದಲ್ಲಿ ಶಾಸಕರೊಂದು ಮೀಟಿಂಗನ್ನು ಕರೆದು ನಮ್ಮ ಇಡೀ ಏನೆಲ್ಲ ನಾವು ಸಾರ್ವಜನಿಕರು ಸೇರಿಕೊಂಡು ಮಾಡಬೇಕು ಎಂಬ ಒಂದು ತೀರ್ಮಾನವನ್ನು ಮಾಡಿ ಅಲ್ಲಿ ಉಚಿತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಪಾಸಿಟಿವ್ ಆದವರಲ್ಲಿ ನಿಲ್ಲಿಸ್ತಾ ಆಮೇಲೆ ನಮ್ಮ ಬೆಳುವಾಯಿ ಇರ್ಬೋದು, ಕೋಲಾರ ಇರ್ಬೋದು, ಬೆರಿಂಜೆ ಇರ್ಬೋದು, ಇಲ್ಲಿ ಎಲ್ಲ ಕಡೆಯಲ್ಲೂ ನಮ್ಮ ಮೆಗಾ ವ್ಯಾಕ್ಸಿನೇಷನ್ ಶಿಬಿರಡು 18 ವರ್ಷ ಮಿತ್ತದ 2,800 ಜನಕ್ಕೂ ಧರ್ಮಗೂ ಇಂಜೆಕ್ಷನ್ ಕೊಡ್ಪಾಯಿರೋ.
ಒಂಜನೇ ಬೊಕ್ಕ ರಡ್ಡನೇ ಹಂತಡು ದಕ್ಷಿಣ ಕನ್ನಡ ಜಿಲ್ಲೆಡು ಆಯುಷ್ ಇಲಾಖೆ 1,40,000 ಜನಕ್ಕೂ ಕೋವಿಡ್ ರೋಗ ನಿರೋಧಕ ಮರ್ದು ಪಟ್ಟದನೆಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಪಂತೆರ. ಜಿಲ್ಲಾ ಆಯುಷ್ ವಿಭಾಗ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಗೇಡು ಕುಡ್ಲದ ಪತ್ರಿಕಾ ಭವನಡು ವಾರ್ತಾ ಮಾನಿಲೆಗೂ ಮರ್ದು ಪಟ್ಟದು ಆರ್ಪಾತಿರಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ವಿಭಾಗ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಗೆಡು ಪತ್ರಕರ್ತರಿಗೂ ಸೀಕ್ ನಿಯಂತ್ರಣದ ಮರ್ದುಪಟ್ಟುನ ಕಾರ್ಯಕ್ರಮ ಕುಡ್ಲದ ಪತ್ರಿಕಾ ಭವನಡು ನಡೆತಂಡ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ವಾರ್ತಾ ಮಾನಿಲೆಗೂ ಮರ್ದುಪಟ್ಟಿಯರು. ಡಾಕ್ಟರ್ ಇಕ್ಬಾಲ್ ಪಾತಿರ್ದು ಕೊರೋನಾ ಸುರುತ ಬೊಕ್ಕ ರಡ್ಡನೇ ಹಂತದ ಪುರ್ತುಡು ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಡು 1,40,000 ಜನಕ್ಕೂ ಕೋವಿಡ್ ರೋಗ ನಿರೋಧಕ ಮರ್ದು ಪಟ್ಟದಂಡು. ಜಿಲ್ಲೆದ 14 ಆಯುಷ್ ಕಾಲೇಜ್ ಬೊಕ್ಕ 10 ಆಯುಷ್ ಸೆಂಟರ್ ಇತ್ತದು ಮರ್ದು ಪಟ್ಟದನೊಂದು 6 ಪಂಡೆರು. ಕೋವಿಡ್ ರಡ್ಡನೇ ಹಂತಡು ಇಲ್ಲಡು ಐಸೋಲೇಷನ್ ಡಿತ್ತಿನಕ್ಲೆಗ್ ನಿಚ್ಚ ಫೋನ್ ಮಲ್ತದು ಅಕ್ಲೆನ ಮಿತ್ತು ಕಣ್ಣದೀದಿತ್ತಂಡು. ಕೋವಿಡ್ ಬತ್ತದು ಗುಣ ಆಯ್ ನೀಡಿದ ಬೊಕ್ಕಲ ಆಯುಷ್ ಇಲಾಖೆ ಉಮೇದದೆ ತೊಂದುಣೊಂದು ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಪಂಡೆರು. ನಮ್ಮಲ್ಲಿ ಜಿಲ್ಲೆಯಲ್ಲಿ 14 ಆಯುಷ್ ಕಾಲೇಜುಗಳಿದೆ. ಇವರ ಸಹಕಾರಗಳನ್ನು ಕೂಡ ನಾವು ತಗೊಂಡಿದ್ವಿ. ನಮ್ಮಲ್ಲಿ 10 ಆಯುಷ್ ಸೆಂಟರ್ಗಳಿದೆ. ಈ ಎಲ್ಲ ಕಡೆಗಳಿಂದ ಈ ಕೋವಿಡ್ ಪೀಡಿತರನ್ನು ಆನ್ಲೈನ್ ಮುಖಾಂತರ ಅವರನ್ನು ಸಂಪರ್ಕ ಮಾಡೋದು, ಅವರಿಗೆ ಔಷಧಿಯನ್ನು ತಲುಪಿಸುವುದು, ಅವರ ಫಾಲೋಅಪ್ ಮಾಡೋದು, ಈ ಎಲ್ಲ ಕಾರ್ಯಗಳನ್ನು ಸಾಧಾರಣ 1 ತಿಂಗಳ ಕಾಲ ಮಾಡಿ. ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣ ಪ್ರಸಾದ್ ಆಯುಷ್ ಇಲಾಖೆ ಕೋವಿಡ್ ಸಿಕ್ಕದಪ್ಪಗ ತೂವನ್ನ ಕಾರ್ಯನ ಬಗೆಟ್ ಮಾಹಿತಿ ಕೊರಿಯರು. ಡಾಕ್ಟರ್ ಮುರಳೀಧರ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ, ಹರೀಶ್ ಮೋಟುಕಾಣ, ಅನ್ಸಾರ್ ಎಣೋಲಿ ಪಾಲ್ದೆತ್ತೊಂಡಿರು. ಒಡಿಪು ಜಿಲ್ಲೆದ ಮಲ್ಪೆ ಜಾಮಿಯಾ ಪಳ್ಳಿ ಬಕ್ರೀದ್ ಪರ್ಬದ ಲೆಕ್ಕುಡು ನಮಾಜ್ ನಡಪಾಯರೆ 55 ವರ್ಷ ಪ್ರಾಯರ್ದು ಮಿತ್ತದ ಬೊಕ್ಕ 10 ವರ್ಷದ್ದು ತೀರ್ಥ ಪ್ರಾಯದಕ್ಲೆಗ್ ಪಳ್ಳಿಗೆ ಪೋಯರೆ ಅವಕಾಶ ಇಜ್ಜಾಂಡು. ಒಡಿಪು ಜಿಲ್ಲೆದ ಮಲ್ಪೆ ಜಾಮಿಯಾ ಪಳ್ಳಿಡ್ ಬಕ್ರೀದ್ ಪರ್ಬದ ಲೆಕ್ಕುಡು ಮುಸಲ್ಮಾನರು ನಮಾಜ್ ಸಂದಾಯರು. ಸರ್ಕಾರದ ನಿಯಮದಂಚ 55 ವರ್ಷದ ಮಿತ್ತದ 10 ವರ್ಷದ ತೀರ್ಥದ ಪ್ರಾಯದಕ್ಲೆಗ್ ಪಳ್ಳಿಗೆ ಪೋಯರೆ ಇಜ್ಜಾಂಡು ಅಕುಲು ಇಲ್ಲಡೆ ನಮಾಜ್ ಮಲ್ಪೆರೆ ತಿರಿಪಾದಿತ್ತೆರು. ಮಲ್ಪೆದ ಪಳ್ಳಿಡ್ ಒಂದೇನು ಪಾಲನೆ ಮಲ್ತಿರೋ. ಶಾಂತಿ ತಾಪನೆಗಾದು ಪ್ರವಾದಿ ಇಬ್ರಾಹಿಂ ಪ್ರಯತ್ನದ ಫಲ ಈದುಲ್ ಅಜಾ ಆದಿತ್ತದು ಒಂದು ತ್ಯಾಗ ಬಲಿದಾನದ ಪರ್ಬ. ನರಮಾಣ್ಯನ ಕುಲದ ಒಗ್ಗಟ್ಟುಗಾದು ಒಂದೇನು ಆಚರಣೆ ಮಲ್ಪೇರೋ. ನರಮಾಣಿ ಮಾತಾ ಒಂಜೆ ಒಗ್ಗಟ್ಟುಡು ಮಾತಿರ್ಲ ಬದುಕೊಡು ಪನ್ಪುನ ಸಂದೇಶ ಬಕ್ರೀದ್ ಪರ್ಬುಡುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗ್ರಾಮೀಣ ನೀರು ಸರಬರಾಜು ನೈರ್ಮಲ್ಯ ಇಲಾಖೆ ಬೊಕ್ಕ ಸಮುದಾಯ ಸಂಸ್ಥೆ ಕುಡ್ಲದ ಒಟ್ಟು ಸೇರಿಕೆಡು ಜಲಜೀವನ್ ಮಿಷನ್ ಬೊಕ್ಕ ಸ್ವಚ್ಛ ಭಾರತ್ ಮಿಷನ್ ಯೋಜನೆದ ಲೆಕ್ಕೊಡು ಸಾರ್ವಜನಿಕರಿಗೂ ಮಾಹಿತಿ ಕೊರ್ಪುನ ನಾಟಕ ಮಾಣಿ ಗ್ರಾಮ ಪಂಚಾಯತ್ ಬಿತ್ಲುಡು ನಡತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗ್ರಾಮೀಣ ನೀರು ಸರಬರಾಜು ಬೊಕ್ಕ ನೈರ್ಮಲ್ಯ ಇಲಾಖೆ ಬೊಕ್ಕ ಸಮುದಾಯ ಸಂಸ್ಥೆ ಕುಡ್ಲದ ಒಟ್ಟು ಸೇರಿಗೆಡು ಜಲಜೀವನ್ ಮಿಷನ್ ಬೊಕ್ಕ ಸ್ವಚ್ಛ ಭಾರತ ಮಿಷನ್ ಯೋಜನೆದ ಲೆಕ್ಕೊಡು ಸಾರ್ವಜನಿಕರಿಗೂ ಮಾಹಿತಿ ಕೊರ್ಪುನ ಬೀದಿ ನಾಟಕ ಮಾಣಿ ಗ್ರಾಮ ಪಂಚಾಯತ್ ಬಿತ್ತಲಡು ನಡೆತಂಡ. ಮಾಣಿ ಗ್ರಾಮ ಪಂಚಾಯತ್ ಗುರುಕಾರ್ಯರು ಬಾಲಕೃಷ್ಣ ಆಳ್ವ ಕೊಡಾಚೆ ಪಾತಿರ್ದು ಭೂಮಿದ ಮಿತ್ತದ ನೀರನ್ನು ರಕ್ಷಣೆ ಮಲ್ಪುನ ಬೊಕ್ಕ ಪರಿಸರ ನಿರ್ಮಲ ದೀಪುನ ನಮ್ಮ ಮಾತಾ ಜವಾಬ್ದಾರಿ ಆದುಂಡು. ಬೀದಿ ನಾಟಕೊಡು ತಿಕ್ಕಿನ ಬಾರಿ ಎಡ್ಡೆ ಮಾಹಿತಿಲೇನು ಇಲ್ಲಡೆ ತೆರಿಪಾದು ಅವೆಡ್ದು ಎಡ್ಡೆ ಸಮಾಜ ಕಟ್ಟರೆ ನಮ್ಮ ಮಾತಾ ಪ್ರಯತ್ನ ಬರುಡು ಪಂಡಿರೋ. ಮಾಣಿ ಗ್ರಾಮಕ್ಕೆ ಈಗಾಗಲೇ 69 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಈಗಾಗಲೇ ಕಾರ್ಯ ಆರಂಭ ಆಗಿದೆ. ಈ ಯೋಜನೆಯ ಮೂಲಕ ಮುಂದಿನ ದಿನಗಳಲ್ಲಿ ಇಡೀ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆಯನ್ನು ನೀಗಿಸುವಂತ ದಿನ ಬಹಳಷ್ಟು ಬೇಗ ಬರಲಿಕ್ಕಿದೆ. ನಾವೆಲ್ಲ ತಿಳಿದಿರುವ ಹಾಗೆ ಹಿಂದಿನ ಸರ್ಕಾರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಮೂಲಕ ಪ್ರತಿ ಹಳ್ಳಿಗಳಲ್ಲಿ ಇದ್ದಂತಹ ಸಮಸ್ಯೆ ಏನಿದೆ, ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅದನ್ನು ನೀಗಿಸಲಿಕ್ಕೆ ಬೇಕಾಗಿ ಪ್ರಯತ್ನವನ್ನು ಅದರಲ್ಲಿ ಸಫಲತೆಯನ್ನು ಕಂಡಿದೆ.
ಮತ್ತೆ ಈಗಿನ ಸರ್ಕಾರ ಈ ಜಲಜೀವನ್ ಮಿಷನ್ ಎನ್ನುವಂತ ವಿಶೇಷ ಯೋಜನೆಯ ಮೂಲಕ ಪ್ರತಿ ಮನೆಗೆ ನೀರು ಕೊಡುವಂತ ಒಂದು ಯೋಜನೆಯನ್ನ ಹಾಕಿದೆ. ಒತ್ತುಗುರ್ಕರ್ದಿ ಪ್ರೀತಿ ಡಿನ್ನಾ ಪಿರೇರಾ, ಸದಸ್ಯರು ಮೆಲ್ವಿನ್ ಕಿಶೋರ್ ಮಾರ್ಟಿಸ್, ರಮಣಿ ಡಿ ಪೂಜಾರಿ, ಮಿತ್ರಾಕ್ಷಿ, ಗ್ರಾಮ ಲೆಕ್ಕಾಧಿಕಾರಿ ಸುರಕ್ಷಾ, ಅಂಗನವಾಡಿ ಬೊಕ್ಕ ಆಶಾ ಕಾರ್ಯಕರ್ತರು, ಪಂಚಾಯತ್ ಬೇಲದಕ್ಕಲು ಪಾಲ್ದೆತ್ತೊಂಡಿರೋ. ಅಮೃತ ಪ್ರಕಾಶ ಪತ್ರಿಕೆದ ಎನ್ಮನೆ ವರ್ಷಾಚರಣೆ ವಿಶೇಷ ಸಂಚಿ ಬಿಡುಗಡೆ ಕಾರ್ಯಕ್ರಮ ಅಂಗಾರೆ ಕುಡ್ಲದ ಪತ್ರಿಕಾ ಭವನೋಡು ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುಖ್ಯಸ್ಥರು ವೈದ್ಯರು ಸಾಹಿತಿ ಡಾಕ್ಟರ್ ಮುರಳಿ ಮೋಹನ್ ಚೂಮ್ತಾರ್ ವಿಶೇಷ ಸಂಚಿನ ಬಿಡುಗಡೆ ಮಲ್ತಿರು. ಅಮೃತ ಪ್ರಕಾಶ ಪತ್ರಿಕೆದ ಎನ್ಮನೆ ವರ್ಷಾಚರಣೆ ಲೆಕ್ಕೊಡು ಅಚ್ಚಿಮಲ್ಪಾದಿನ ವಿಶೇಷ ಸಂಚಿ ಬಿಡುಗಡೆ ಕಾರ್ಯಕ್ರಮ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ನಡೆತಂಡ. ಸಂಪಾದಕರು ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಎದ್ಕೊಂದು ಸುರುತ ಪಾತೆರ ಪಂಡಿ ಬೊಕ್ಕ ಪುದರ್ ಪೋಯಿ ವೈದ್ಯರು ಸಾಹಿತಿ ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲಾ ಮುಖ್ಯಸ್ಥರು ಡಾಕ್ಟರ್ ಮುರಳಿ ಮೋಹನ್ ಚೂಮ್ತಾರ್ ಅಮೃತ ಪ್ರಕಾಶ ತಿಂಗೊಲ್ದ ಪತ್ರಿಕೆದ ವಿಶೇಷ ಸಂಚಿ ಬಿಡುಗಡೆ ಮಲ್ತಿರ. ಸೂರ್ಯವಂಶ ಪ್ರತಿಷ್ಠಾನ ಕೈಕಂಬದ ತಾಪಕೆರು ಡಾಕ್ಟರ್ ಗೋವರ್ಧನ ರಾವ್ ಗುರ್ಕಾರ್ಮೆ ಬಯಸದ ಪಾತಿರ್ದು ಅಮೃತ ಪ್ರಕಾಶ ಪತ್ರಿಕೆಗೆ ಎಡ್ಡೆಪ್ಪು ಬಯಕಿಯರು. ಪತ್ರಿಕಾ ಇದಕ್ಕೆ ಸಂಸ್ಥೆಗೆ 4 ಅಕ್ಷರಗಳ ಬಂಡವಾಳವನ್ನು ಹಾಕಿದ್ದಾರೆ. ಬಂಡವಾಳ ಇಲ್ಲದೆ ಇವತ್ತು ಯಾವುದನ್ನು ಮಾಡುವಂತಿಲ್ಲ. ಅದು ಏನು ಅಂತ ಹೇಳಿದ್ರೆ ಕ್ಯಾಶ್. ಈ ಕ್ಯಾಶ್ ಅಂತ ಹೇಳಿದ್ರೆ ಅದು ಹಣ ಅಲ್ಲ, ಅದು 4 ಅಕ್ಷರಗಳು. ಒಂದನೇದು ನಮಗೆ ಇರುವಂತಹ ಧ್ಯೇಯ, ಇನ್ನೊಂದು ಅಂಬಿಷನ್, ಇನ್ನೊಂದು ಸಿನ್ಸಿಯಾರಿಟಿ, ಮತ್ತೊಂದು ಹಾರ್ಡ್ ವರ್ಕ್. ಅದನ್ನೇ ಹಾಕಿಕೊಂಡು ತನ್ನ ಪತ್ರಿಕಾ ರಂಗದಲ್ಲಿ ಎಲ್ಲರಿಗೂ ಅಕ್ಷರಗಳ ನಾನಾ ವಿಧದ ಭಕ್ಷ್ಯವನ್ನು ಬಡಿಸಿದ್ದಾರೆ. ಅಂತಹ ಒಂದು ಹಿರಿಮೆಗೆ ಪಾತ್ರರಾದವರು ಡಾಕ್ಟರ್ ಮಾಲತಿ ಶೆಟ್ಟಿಯವರು. ಇವರು ಇಷ್ಟು ಸಣ್ಣ ಪ್ರಾಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜ ಸೇವಕಿ ಲೇಖಕಿ ಸುಜಾತಾ ಸುವರ್ಣ, ಶಿಕ್ಷಕಿ ಕಬಿ ಸುರೇಖಾ ಎಳವಾರ ಪಾಲ್ದೆತ್ತೊಂಡಿರೋ. ಇತ್ತೆ ಕುಡೂರು ಏನಿತ ಮಲ್ಲ ಸುದ್ದಿಲು. ನಾಡುಡೋರ್ಮಿಲ ತ್ಯಾಗ ಬೊಕ್ಕ ಬಲಿದಾನದ ಮೂಲ ಸಂದೇಶ ಸಾರುನ ಬಕ್ರೀದ್ ಪರ್ವ ಕುಡ್ಲಾ ಬಾವಟಗುಡ್ಡೆ ಈದ್ಗಡು ನಮಾಜ್ ಸಂದಾಯಿತ ಮಲ್ಪೆ ಜಾಮಿಯಾ ಪಳ್ಳಿಡು ಬಕ್ರೀದ್ ಸಂಭ್ರಮ. ಬಿದ್ರಾ ಪುರಸಭೆ ಗ್ರಾಮ ಪಂಚಾಯತ್ ಸೇರ್ದು ಒಟ್ಟು 80,000 ಕೊರೋನಾ ವ್ಯಾಕ್ಸಿನ್ ಕೊರ್ಪುನ ಕೆಲಸ ಆತಂಡು ಬಿದ್ರದ ಮೆಗಾ ವ್ಯಾಕ್ಸಿನೇಷನ್ ಶಿಬಿರ ಉದಿಪನ ಮಲ್ತದು ಉಮಾನಾಥ ಕೋಟ್ಯಾನ್. ಕುಡ್ಲದ ಪಾಕ ಕಡಿಟ್ಟು ಕಟ್ವಣ ಕಟ್ಟೊಂದುಪ್ಪನ ಜಾಗಿಡು ಗುರಿ ಗುಂಡಿಲೆಡು ಉಂಟುದುಪ್ಪನ ಗಲೀಜು ನೀರು ಸಾರ್ವಜನಿಕರಿಗೂ ಸಾಂಕ್ರಾಮಿಕ ಸೀಕ ಪರಡುನ ಪೋಡಿಗೆ. ಸೆಕೆಂಡ್ ಪಿಯುಸಿಡು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿಗೂ 100% ಪಾಸ್ ಸಾಧನೆ. ಬಾರಿ ಕಷ್ಟೋಡು ಕುಡ್ಲಡು ಕಲ್ತದು ಆಜುನುದೇಟ್ 597 ಮಾರ್ಕ್ ದೆತ್ತಿನ ಬಳ್ಳಾರಿ ವಿಜಯನಗರದ ವಿದ್ಯಾರ್ಥಿ ವಿಬಿ ಹರ್ಷವರ್ಧನ್. ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.